Gajana
ಕಷ್ಟ ಅಂತ ಹೋದ್ರಲ್ಲಿ ಇಷ್ಟು ಇಂಪಾದ ಸ್ವರವನ್ನು ಕೇಳುತ್ತಾ ಇದೆ ಅಂತ ಆದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟ ಈ ಸ್ವರ ಅಲ್ಲ. ಮತ್ತೆ ಯಾವ ಲೋಕ? ಇದು ಮೇಲುಲೋಕ. ಮೇಲುಲೋಕವ? ಯಾರು? ಬ್ರಹ್ಮ. ಪೂರ್ತಿಯಾಗಿ ಇಲ್ವೇ? ಮತ್ತೆ ಬ್ರಹ್ಮನ ರಸಿಯಾದಂತಹ ಶಾರದಾ ದೇವಿ, ಶಾರದಾ ದೇವಿ ಬೇಟೆಯನ್ನಾಡಿದಂತಹ ಚಂಡಮುಂಡರಿಗೆ ಒಂದೊಂದು ಬೇಸರ ಆಯಾಸವನ್ನು ದೂರ ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ಈ ಕಾಡನ್ನು ಸೇರಿ ಸಪ್ತ ಸ್ವರಗಳಿಂದ ಈ ಸಂಗೀತವನ್ನು ಪಾಡುತ್ತಾ ಇರ್ಪಾಡು ಶಾರದಾ ದೇವಿ ಬರುವುದಕ್ಕೆ ಅಸಾಧ್ಯ. ಯಾಕೆ? ಬ್ರಹ್ಮದೇವ ದಿನ ಒಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುತ್ತಾನೆ. ಅವನ ಸೃಷ್ಟಿಯ ಕಾರ್ಯ ಪರಿಪೂರ್ಣವಾಗಬೇಕಿದ್ರೆ ಈ ಶಾರದಾ ಮಾತೆ ಜೊತೆಯಲ್ಲಿ ಇರಬೇಕು. ಹಾಗಾಗಿ ಅವಳಲ್ಲ. ಮತ್ತು ಯಾರು? ಮತ್ತೊಬ್ಬ ಇದ್ದಾನಲ್ಲ, 3 ಮುಕ್ಕಾಲದಲ್ಲಿ 3 ಲೋಕ ಸಂಚರಿಸುವಾತ ದೇವಋಷಿ ನಾರದ. ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಣ್ಣ? ಈ ಹಿಂದೆ ಶಾಪವನ್ನು ಪಡೆದವನು ಆತನಿತ್ತು. ಹೇಗೆ? ಒಂದು ವೇಳೆ ಕೂಡ ಬಂದರೂ ಕೂಡ ಇಷ್ಟು ಹೊತ್ತು ನಿಲ್ತಾನ. ನಾವು ಬಂದು ಹೊತ್ತೆಷ್ಟಾಯ್ತು? ತುಂಬಾ ಹೊತ್ತಾಯ್ತು. ಇದು ಅವನಲ್ಲ, ಮತ್ತೆ ಇದು ಅವನೇ ಆಗಿರಬಹುದು. ಅವನಂದ್ರೆ ಕುದುರೆ ಮುಖವನ್ನು ಹೊಂದಿದವು. ತುಂಬರ ಬರುವುದಕ್ಕೆ ಸಾಧ್ಯ. ದೇವತೆಗಳ ಪಕ್ಷಪಾತಿ. ನಮ್ಮನ್ನು ಕಂಡವ ನಮ್ಮ ಕಣ್ಣ ಮುಂಭಾಗದ ನಿಲ್ಲುವಳಲ್ಲ. ಹಾಗಿದ್ರೆ ತುಂಬುರನಲ್ಲ. ತುಂಬುರಲ್ಲ, ಬಾಡಿಯಲ್ಲ, ಮತ್ತು ಯಾರು? ಯಾರು ಯಾರು ಯಾರು? ನಾನು ನಿನ್ನಲ್ಲಿ ಕೇಳುವುದು. ನಾನು ನಿನ್ನಲ್ಲಿ ಕೇಳುವುದು. ಸರಿಯಾದ ಉತ್ತರವು ದೊರಕುವುದಿಲ್ಲ. ಏನು ಮಾಡೋಣ? ಉತ್ತರವು ಸಿಗಬೇಕಾದರೆ ಒಂದು ಕಾರ್ಯಕ್ಕೆ ಮುಂದಾಗಬೇಕು. ಹೇಗಣ್ಣ? ಕೇಳ್ತಾ ಇರುವುದೆಲ್ಲದು ಸ್ವರ. ಆ ಸ್ವರ